ಯಾವುದೇ ಜಾತ್ರೆಯಲ್ಲಿ ಯಾರು ಬೇಕಾದರೂ ಕೂಡ ವ್ಯಾಪಾರವನ್ನ ಮಾಡಬಹುದು, ಅದಕ್ಕೆ ಅಡ್ಡಿಪಡಿಸಬಾರದು. ಯಾವುದು ಕೂಡ ಕಾನೂನಿಗೆ ವಿರುದ್ಧವಾಗಿ ಇರಬಾರದು ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಉಡುಪಿಯಲ್ಲಿ ಭೂ ಮಸೂದೆ ಕಾಯ್ದೆಯ ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಮಂದರ್ತಿ ಜಾತ್ರೋತ್ಸವಗಳಲ್ಲಿ ಮುಸಲ್ಮಾನ ವ್ಯಾಪಾರಿಗಳು ಅಂಗಡಿ ಹಾಕಬಾರದು ಎಂದು ಹೇಳ್ತಾ ಇದ್ದಾರಲ್ವಾ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಸಿದ್ದರಾಮಯ್ಯ, ಅದು ಅವರ ಮನೆ ಕಾರ್ಯಕ್ರಮವಾದರೆ ಓಕೆ, ಆದ್ರೆ ಜಾತ್ರೆಗಳಲ್ಲಿ ಈ ರೀತಿಯ ಕ್ರಮ ಸರಿಯಲ್ಲ. ಸರ್ಕಾರ ಇಂತಹ ವಿಚಾರಗಳಿಗೆ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಎಂದರು. ರಾಜ್ಯದಲ್ಲಿ ಎಲ್ಲೇ ಆದರೂ ಕಾನೂನಿಗೆ ವಿರುದ್ಧವಾಗಿದ್ರೆ ಕ್ರಮ ಕೈಗೊಳ್ಳಬೇಕು ಎಂದರು. ಕುರಾನ್, ಬೈಬಲ್, ಭಗವದ್ಗೀತೆ ಇರಬಹುದು, ಯಾವುದನ್ನು ಬೇಕಾದರೂ ಕಲಿಸಿ, ಆದ್ರೆ ಚುನಾವಣೆಗೆ ಬಿಜೆಪಿ ತಮ್ಮ ಸಾಧನೆಗಳನ್ನ ಮುಂದಿಟ್ಟುಕೊಂಡು ಚುನಾವಣೆಯನ್ನ ಎದುರಿಸಲಿ ಎಂದರು. ಜಾತ್ರೆಯಲ್ಲಿ ಮುಸಲ್ಮಾನರು ಅಂಗಡಿ ಹಾಕಬಾರದು ಅಂತ, ಮಂದರ್ತಿ ಜಾತ್ರೆಯಲ್ಲಿ ಮುಸಲ್ಮಾನರಿಗೆ ನೋ ಸಿ ಲಾ ಡಸ್ ನಾಟ್ ಪರ್ಮಿಟ್ ಆ ಥರ ಡಿಸ್ಕ್ರಿಮಿನೇಟ್ ಮಾಡಬಾರ್ದು. ಯಾರದೇ ಜಾತ್ರೆಯಲ್ಲಿ ಯಾರು ಬೇಕಾದರೂ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಅದು ಪಿಟೀಸ್ ಅವ್ರ ಮನೆ ವ್ಯವಹಾರ ಆದರೆ, ಮನೆ ಪ್ರೋಗ್ರಾಮ್ಗಳಾದರೆ ಓಕೆ, ಬಟ್ ಬೇರೆ ಇದರಲ್ಲಿ ಸಾರ್ವಜನಿಕ ಇದರಲ್ಲಿ ಡಿಸ್ಕ್ರಿಮಿನೇಟ್ ಮಾಡಬಾರ್ದು. ಸರ್ ಅದೇ ಇಟ್ ಈಸ್ ಅಗೇನ್ಸ್ಟ್ ಲಾ. ಸರ್ಕಾರ ಅದಕ್ಕೆ ಕಾನೂನು ಕ್ರಮ ತಗೋಬೇಕು. ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಆಗ್ತಾ ಇದೆ ಸರ್. ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಎಲ್ಲಾರಾಗಲಪ್ಪ, ಕರಾವಳಿಲಾಗಲಿ, ಮಲೆನಾಡಿನಲ್ಲಾಗಲಿ ಅಥವಾ ಬಯಲುಸೀಮೆನಲ್ಲಾಗಲಿ ಎಲ್ಲಾದರೂ ಕೂಡ ಕಾನೂನು ವಿರುದ್ಧವಾಗಿದ್ದರೆ ಕಾನೂನು ಕ್ರಮ ತಗೋಬೇಕು. ಆಕ್ಟ್ ಅಲ್ಲಿ ಇದೆಯಾ ಅಂದ್ರೆ ಹಿಂದೂ ದೇವಸ್ಥಾನ ಆಕ್ಟ್ ಅಲ್ಲಿ ಇದೆ ಅಂತ ಹೇಳ್ತಾರೆ. ಯಾವ ಆಕ್ಟ್ ಇಲ್ಲಪ್ಪ, ನನಗೆ ಗೊತ್ತಿಲ್ಲ. ಅವ್ರು ಯಾರು ಹೇಳೋದು, ಯಾರು ಅವ್ರಿಗೆ ಯಾವ ಆಕ್ಟ್ ಅಂತ ಕೇಳಿ. ಹಿಂದೂ ಅಸ್ತ್ರ ಅಂತ ಹೇಳಿ ಬಿಜೆಪಿ ಹಿಜಾಬ್ ಅನ್ನ ಮತ್ತೆ ಭಗವದ್ಗೀತೆಯನ್ನ ಪ್ರಯೋಗ ಮಾಡ್ತಾರೆ ಅಂತ. ಈಗ ನೋಡಪ್ಪ, ಭಗವದ್ಗೀತೆ ಇರ್ಬೋದು, ಕುರಾನ್ ಇರ್ಬೋದು, ಬೈಬಲ್ ಇರ್ಬೋದು, ನೀವು ನೈತಿಕ ವಿದ್ಯೆ ಕಲಿಸ್ಬೇಕು ಮಕ್ಕಳಿಗೆ ಏನಾದ್ರೆ ಕಲಿಸಿ, ಬಟ್ ಡಿಸ್ಕ್ರಿಮಿನೇಟ್ ಮಾಡಬೇಡಿ. ಆಗ ಚುನಾವಣಾ ಅಸ್ತ್ರ, ಚುನಾವಣೆಯಲ್ಲಿ ದೇರ್ ಆರ್ ಸೋ ಮೆನಿ ಅದರ್ ಇಶ್ಯೂಸ್. ಅವ್ರು ಅವ್ರ ಸಾಧನೆ ಏನು ಮಾಡಿದರೆ ಅದನ್ನು ಇಶ್ಯೂ ಮಾಡಬೇಕು. ಎಮೋಷನಲ್ ಇಶ್ಯೂಸ್ಗಳೆಲ್ಲ ಮಾಡೋದು. ಅವ್ರ ಸಾಧನೆ ಏನು ಮಾಡಿದ್ದಾರೆ, 3 ವರ್ಷದಿಂದ ಅವ್ರ ಸರ್ಕಾರ ಇದೆ, ಏನೇನು ಮಾಡಿದ್ದಾರೆ ಅಂತ ಅದು ಹೇಳಬೇಕು. ಕೇಸರಿ ಮಾತು ಪಂಚರಾಜ್ಯ ಚುನಾವಣೆ